ಪ್ರಸಾದ್ ಬತ್ತೀರು, ಪ್ರಸಾದನ್ನೇ ಬತ್ತೀರು. ಗುಡ್ ಮಾರ್ನಿಂಗ್ ಪ್ರಸಾದಣ್ಣ. ಎಂಚೊಲ್ಲರು ಚಾಪರಿಯರ ತಿಂಡೆ ತಿನ್ಯಾರ ದಾದಿ ಸ್ಪೆಷಲ್ ಇನಿ. ವೆಲ್ಕಮ್ ಟು ಲೈವ್ ಪ್ರಸಾದಣ್ಣ. ಸಂಗೀತ ಅವರಿಗೆ ಜೈ. ಅಯ್ಯೋ ಜೆತ್ತೊಂದೇನಾ ದಾನೆ ಲೇಟ್ ರಕ್ಕದಿ ಜರ್ದಾನೆ ಬೇಲೆ ರಜೆನೆ ಕೋರೊಟ್ಟಿ ಖಾಲಿಯಾ? ಇನಿ ಇಜ್ಜಿ ಪ್ರೋಗ್ರಾಮ್ ಅಂದೆ ಅಂಚ ಫ್ರೀ ಇಲ್ಲರಿನಿ ಅದೇ. ಸ್ಯಾಮಲ್ ಹಾಸನ್ ಅವ್ರು ಬಂದರು. ಹಾಯ್ ಸ್ಯಾಮಲ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಸ್ಯಾಮಲ್ ಕಾಫಿ ಕುಡಿದ್ರಾ ನೀವು? ಪ್ರಸಾದನ ಚಾತ್ ಜನ ಅತೆ ಜೈದರತ ಕೋರಿಕಾಲಿ ನನ್ನ ಭಾಜನ ಉಂಟು. ಇನಿಕಂತು ಮಲ್ಪ್ಲೆ ಭಾಜನಗಳು ಕೂಡ. ಅಯ್ಯೋ ಅಮ್ಮ ಗುಡ್ ಮಾರ್ನಿಂಗ್ ಅಮ್ಮ. ಕಾಫಿ ಆಯ್ತಾ ಅಮ್ಮ? ಸ್ಯಾಮಲ್ ನಂದು ಕಾಫಿ ಆಯ್ತು ಸ್ಯಾಮಲ್. ನಿಮ್ದಾಯ್ತಾ ಸ್ಯಾಮಲ್ ಕಾಫಿ? ಪ್ರಸಾದ ಇತ್ತೆ ಸೀಸನ್ ಅತ್ತೆ ಇತ್ತೆ ಮದ್ಮೆದಪುರ ನಾನು ಮದ್ಮೆದಪುರ ಸೀಸನ್ ಅತ್ತೆ. ಅಮ್ಮ ನಂದು ತಿಂಡಿ ಕಾಫಿ ಎರಡು ಆಯ್ತು ಅಮ್ಮ. ಡ್ಯೂಟಿಗೆ ಹೋಗಬೇಕು ಅಲ್ವಾ ಅಮ್ಮ? ಹೌದೌದು ಹೌದು ಸ್ಯಾಮಲ್, ಡ್ಯೂಟಿಗೆ ಹೋಗ್ಬೇಕಾದ್ರೆ ತಿಂಡಿ ಕಾಫಿ ಆಗಲೇಬೇಕು. ಹೌದು. ಸಂಧ್ಯಾ ಟೀಚರ್ ಓದ್ಲೇರು. ಸಂಧ್ಯಾ ಟೀಚರ್ ಚೂರು ಬಿಜಿ ಉಳ್ಳೇರು ಕಾಣೆ ಅಂತ ಬಿಜಿ ಉಪ್ಪೇರು ಸಂಧ್ಯಾ ಟೀಚರ್ ಅಂಚ. ಆರ್ಯೆ ಯಾದವ್ ಜಾಯಿನ್ ಕರಿಯೇ ರಿಟರ್ನ್ ತುರಂತ್ ಮಿಲೇಗಾ. ನೋಡಿ ಆರ್ಯೆ ಯಾದವ್ ಅವರಿಗೆ ಯಾರೆಲ್ಲ ಜಾಯಿನ್ ಆಗಲಿಲ್ಲ ಅವರು ಜಾಯಿನ್ ಆಗಿ, ಅವರು ರಿಟರ್ನ್ ಕೊಡ್ತಾರೆ ಅಂತೆ. ಆಗಲೇ ಉಂಡು ಫುಲ್ ಬ್ಯುಸಿ ಅಂದತೆ. ನನ್ನ ಮದ್ಮೆದ ಸೀಸನ್ ಫುಲ್ ಬ್ಯುಸಿ ಜಿಂದರ ತೂಕ ಓಲಾಳ ಮದ್ಮೆದ ಅವ್ಳು ತಿಕ್ಕುವನ ಅಂದತೆ. ನಿಕ್ಲೆ ಪೂರ ಓಲ್ ಗುರ್ತೊಪ್ಪುಡೆಗಲ್ಲ. ಅದೇ ಪ್ರಸಾದನ್ನ ಇದು ಗೋಲ್ ಗುರ್ತೊಪ್ಪುಡೆಗಲ್ಲ. ಫೋಟೋಗ್ರಾಫರ್ ನಕ್ಲೆ ಪೊರ್ಲು ತಕ್ಲು ಮಾತ್ರ ಗುರ್ತೊಪ್ಪು. ಓದೇ फुल बिजी है. प्लीज़ सपोर्ट मी. ओके ओके आप ज्वाइन कर सकते हैं यादव जी. सपोर्ट आप भी सपोर्ट कीजिए. राधे 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 ಅಂತ ಸಪೋರ್ಟಿಂಗ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಜಾಯಿನ್ ಮೀ, प्लीज़ सपोर्ट मी. प्रसाद तिरतोंदु लेर ज्वाइन करिए रिटर्न तुरंत मिले. ओके ओके सब लोग आर्य यादव जी को ज्वाइन करिए और रिटर्न दे देंगे. हाय आर के टेಕ್ ಅವ್ರು ಬಂದರು. ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಆರ್ ಕೆ ಅವರೇ, ಕಾಫಿ ಆಯ್ತಾ ನಿಮ್ಮದು? ಎಂತ ತಿಂಡಿ ತಿಂದ್ರಿ? आर्य यादव जी सपोर्टिंग में है. थैंक यू यादव जी. ಈರ್ಲ ಪೊರ್ಲತ ಮಾತ್ರ ಏನೆಲ್ಲ ಮನೋರ್ಜಿ ಅಂದು ಪ್ರಸಾದ ನಾವು ಎಂಗುಲ್ ಮೇಕಪ್ ಮಾಡಿದ್ರೆ ಮಾತ್ರ ಅಂಚ. ಓ ದೇವ ಎಂಗ್ಲೇಡೆಲ್ಲ ಪನ್ಪು ಜಪ್ಪ ಯಾನೇಡೆಲ್ಲ ಪೊರ್ಲಿದ್ದೆ ಬಂದ್ಬಿನಿ. ಓಲ್ ಪೊರ್ಲುಂಡು ಪೊಕ್ಕಡಿದ್ದಲ್ಲ ಪೊಕ್ಕಡೆ ಬನೋಡ್ರಿ ಎಂಗುಲ್ ಪೊರ್ಲುಂಡು ದಾಲೇಜ್ ಅಂಚ ಕಪ್ಪು ದಕ್ಕಲು ಏಪಲ ಪೊರ್ಲತ್ತು. आर्य यादव जी सपोर्टिंग मैसेज में थैंक यू सो मच. इनिया दादी है इनिया आर के ಜಾಯಿನ್ ಕರಿ ರಿಟರ್ನ್ ಸಪೋರ್ಟಿಂಗ್ ಮೇ ಆರ್ಯೆ ಯಾದವ್ ಪ್ರಸಾದ್ ಹಾರ್ಟ್ ಕೊರೊಂದುಲ್ಲೇರು. ರಶ್ಮಿ ಲೋಕಲ್ ಲಾಗ್ಸ್ ಅವ್ರು ಬಂದರು. ಹಾಯ್ ರಶ್ಮಿ ಸಿಸ್, ವೆಲ್ಕಮ್ ಟು ಮೈ ಲೈವ್. ಮತ್ತೆ ಕಾಫಿ ಆಯ್ತಾ ರಶ್ಮಿ ಅವರೇ ನಿಮ್ಮದು? ರಶ್ಮಿ ಅವರೇ ಇದ್ದರೆ ಕಮೆಂಟ್ ಮಾಡಿ.
ಕೊಟ್ಟಿದ್ದೇನೆ. ಪ್ರಸಾದ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಯಾದವ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಯಾದವ್ ಜಿ ಸಪೋರ್ಟಿಂಗ್ ಮೇ ಥ್ಯಾಂಕ್ ಯು ಯಾದವ್ ಜಿ, ಥ್ಯಾಂಕ್ ಯು ಸೋ ಮಚ್. ರಶ್ಮಿ ಸಿಸ್ ನೋಡಿ, ಇಲ್ಲಿ ಇವರಿದ್ದಾರೆ, ಯಾರು ನಮ್ದು ಯಾದವ್ ಅವರಿದ್ದಾರೆ, ಅವರಿಗೆ ಜಾಯಿನ್ ಆಗಿ. ಪ್ರತಿಭಾ ಗಾಲಿ ಅಂತ ಬಂದ್ರು. ಹಾಯ್ ಪ್ರತಿಭಾ ಸಿಸ್, ವೆಲ್ಕಮ್ ಟು ಮೈ ಲೈವ್. ಗಾಳಿಯ ಗೊತ್ತಾಗುದು ಮತ್ತೆ 5 ಮಿನಿಟ್ಸ್. ಓಕೆ ಪ್ರಸಾದನ, ಓಕೆ ಸಿಸ್ ಪಿನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಸಂಧ್ಯಾ ಶರತ್ ಬಂದು ಸಂಧ್ಯಾ ಪ್ರಸಾದ ನಿತ್ಯಕ್ಕೇಂದು போయింది நான் பத்து வரப்பேன்னு போயிரு. ಹಾಯ್ ಬಂದುಲೇರು, ಗುಡ್ ಮಾರ್ನಿಂಗ್ ಆಲ್ ಬಂದುಲೇರು. ಆರ್ಕೆ ಯುಗಾದಿ ನೀಯಾ? ಹೌದೌದು, ಇವತ್ತು ಯುಗಾದಿ. ಹ್ಯಾಪಿ ಯುಗಾದಿ ಆರ್ಕೆ ಅವರೇ, ಇವತ್ತು ನಮಗೆ ಯುಗಾದಿ. ಸಂಧ್ಯಾ ಟೀಚರ್ಗೆ ಜೈ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಸಾದನ್ನ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ ಸಿಸ್. ಗುಡ್ ಮಾರ್ನಿಂಗ್ ಆಲ್ ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ ಸಿಸ್. ಅಂದ ಇನಿ ಯುಗಾದಿ ಪ್ರಸಾದನ್ನ ಇನಿ ಯುಗಾದಿ ಇಜ್ಜೀರಿಗ ಮೊರಣಿಯಾ ನಿಕ್ಲಿಗೆ ಯುಗಾದಿ ನಿಕ್ಲಿಗೆ ಇನಿ ಯುಗಾದಿ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಪ್ರಸಾದನ್ನ ಹಾಯ್ ಅಂತ ಹೇಳ್ತಿದ್ದಾರೆ. ಪ್ರತಿಭಾ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರತಿಭಾ ಅವರೇ, ಥ್ಯಾಂಕ್ ಯು. ಕಾಫಿ ಆಯ್ತಾ ನಿಮ್ದು ಪ್ರತಿಭಾ ಅವರೇ? ಪ್ರಸಾದ್ ಅವರು ಉಂಡು ಅಂತ ಹೇಳ್ತಾ ಇದ್ದಾರೆ. ಅವೇ ರಜೆ ಇನಿ ಗುಜ್ಜ ಕಡ್ಲೆಪುರ ಕಜಿಪ್ ಮಲ್ಪರೆ ಉಂಡತೆ ಲಕ್ಕದು ನನ್ನ ಗುಜ್ಜ 3 ಸ್ಟಾರ್ಟ್ ಮಲ್ಪಲೆ ಪ್ರಸಾದನ್ನ. ಯಾದವ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಯಾದವ್ ಜಿ देखिए आपको रश्मि लोकी लॉक्स ने गिफ्ट दिया है, आप रिटर्न कीजिए. ಸ್ಯಾಮಲ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸ್ಯಾಮಲ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಸ್ಯಾಮಲ್, ಥ್ಯಾಂಕ್ ಯು. ಪ್ರಸಾದ್ ಅನ್ನ ಕಿ ಜೈ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಂಧ್ಯಾ ಸಿಸ್. ಆನ್ ಉಲ್ಲೆ ಪರಂದುಲ್ಲೇರು. ಓಕೆ ಆನ್ ಡುಲ್ಲೇರ್ಗೆ ಸಂಧ್ಯಾ ಸಿಸ್. ಅಮ್ಮನ ಸೌಂಡ್ ಬರೋನುಂಡು ಬತ್ತೆ. ಓಕೆ ಲೆಪ್ಪು ಇರಂದತೆ ಅಮ್ಮ ಪೋಲೆ ಪೋದ್ವಲೆ ಗುಜ್ಜ ಊರು 2 ತೋಜೋಡು ಪೋದ್ವಲೆ. ಸೂಪರ್ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ ಪ್ರತಿಭಾ ಸಿಸ್ ಸಪೋರ್ಟಿಂಗ್ ಅಲ್ಲಿ. ಥ್ಯಾಂಕ್ ಯು ಪ್ರತಿಭಾ ಸಿಸ್. यादव जी आप है क्या? यादव जी आपको रश्मि लोकी व्लॉग्स ने कनेक्ट किया है, आप रिटर्न कीजिए. दाई तेलिपुन प्रसाद पोद गुज्जे मूर्द बले अम्मा बंगापुर तो जोड़ गुज्जे मूर्द इन युगादी आते गुज्जे कटले मल्पेर गसी. ಪ್ರಸಾದ್ ಜಿ ಕೆ ಗಿಫ್ಟ್ ಡನ್ ನೋಡಿ. ಪ್ರಸಾದ್ ಅವರೇ, ಪ್ರಸಾದನ್ನ ಈಗ ರಶ್ಮಿ ಲೋಕಿ ಬ್ಲಾಗ್ಸ್ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ರಿಟರ್ನ್ ಮಾಡಿ ಆಯ್ತಾ. ಬರ್ತಾರೆ ಈಗ ಪ್ರಸಾದನ್ನ, ಬರ್ತಾರೆ ಅವ್ರು ಗುಜ್ಜೆ ಮೂರ್ಲಿಕ್ಕೆ ಹೋಗಿದ್ದಾರೆ, ಬರ್ತಾರೆ ಈಗ. ಕಿಚ್ಚ ಬಾಸ್ ಅವರು ಬಂದರು. ಕಿಚ್ಚ ಬಾಸ್ ಹಾಯ್ ಕಿಚ್ಚ, ವೆಲ್ಕಮ್ ಟು ಮೈ ಲೈವ್. ಸಪೋರ್ಟಿಂಗ್ ಅಲ್ಲಿದ್ದಾರೆ ನಮ್ಮ ಪ್ರತಿಭಾ ಸಿಸ್. ಕಿಚ್ಚ ಕಾಫಿ ಆಯ್ತಾ ನಿಮ್ದು ಕಾಫಿ ಆಯ್ತಾ ಕಿಚ್ಚ? ಸಪೋರ್ಟಿಂಗ್ ಅಲ್ಲಿದ್ದಾರೆ ಕಿಚ್ಚ ಅವರು. ಥ್ಯಾಂಕ್ ಯು ಕಿಚ್ಚ, ಥ್ಯಾಂಕ್ ಯು ಸೋ ಮಚ್. ಪ್ರತಿಭಾ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಪ್ರತಿಭಾ ಸಿಸ್, ಥ್ಯಾಂಕ್ ಯು. ಕಿಚ್ಚ ಥ್ಯಾಂಕ್ ಯು. ಎಂಥದ ಕಿಚ್ಚ ಕಾಪಿ ಬರೆದುಕೊಂಡು ಬಂದಿದ್ಯಾವ? ಹಿಂದಿ ಕಾಪಿ ಬರಲಿಕ್ಕೆ ಹೇಳಿದ್ದೇನಲ್ಲ, ಬರ್ದಿದ್ಯಾ? ಬರಲಿಲ್ಲಲ್ಲ, ಕಾಪಿ ಬರಲಿಲ್ಲ ನೀನು. ಇದು ಸಿಂಪಲ್ ಅಲ್ಲಿದ್ದಾನೆ. ಪ್ರತಿಭಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಕಿಚ್ಚ ಕೂಡ ಸಪೋರ್ಟಿಂಗ್ ಅಲ್ಲಿದೆ. ಕಿಚ್ಚ ಮಾತಾಡ. ಕಾಪಿ ಆಯ್ತಾ ಕೇಳಿದ್ರೆ ಉತ್ತರ ಇಲ್ಲ ಕಿಚ್ಚನದು. ಎಂತ ಕಿಚ್ಚ? ಪ್ರತಿಭಾ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಪ್ಲೀಸ್. ಪ್ರತಿಭಾ ಸಿಸ್ ನಿಮಗೆ ರಶ್ಮಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ, ಅವರಿಗೆ ರಿಟರ್ನ್ ಮಾಡಿ ಆಯ್ತಾ. ಮತ್ತೆ ಬರೆದು ಮನೆಯಲ್ಲಿಟ್ಟಿದ್ದೆ, ಹೆಗ್ಗಣ ತಿಂದೆ ಪುಸ್ತಕ. ಮತ್ತೆ ಹೆಗ್ಗಣದ ಇರುವ ಜಾಗದಲ್ಲಿ ಯಾಕೆ ಪುಸ್ತಕ ಇಟ್ಟದ್ದು? ಅದನ್ನು ಬಚ್ಚಿಡ್ಬೇಕಲ್ಲ, ಹೆಗ್ಗಣದಿಂದ ದೂರ ಇಡಬೇಕಲ್ಲ. ಮತ್ತೆ ನೀನು ಹೆಗ್ಗಣ ಇರುವ ಜಾಗದಲ್ಲಿ ಇಟ್ಟರೆ ಅದು ತಿಂತದೆ ಅಲ್ಲ, ಅದಕ್ಕೆ ಹಸಿವಾಗುವುದಿಲ್ವಾ? ಗುಡ್ ಮಾರ್ನಿಂಗ್ ಅಕ್ಕ ಅಂತ ಹೇಳ್ತಾ ಇದ್ದೆ. ಗುಡ್ ಮಾರ್ನಿಂಗ್ ಕಿಚ್ಚ, ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್ ಕಿಚ್ಚ. ಟೀ ಕುಡಿಯಲ್ಲ ಟೀಚರ್, ನಿಂದಾಯ್ತಾ? ಆಯ್ತು ನಂದಾಯ್ತು ಕಿಚ್ಚ. ಟೀ ಕಾಫಿ ಕುಡಿಯಲ್ಲ? ಓಕೆ. ತಿಂಡಿ ಮಾತ್ರ ತಿನ್ನೋದ ಬೆಳಿಗ್ಗೆ? ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ.
ಕಿಚ್ಚ ಅವರು ನಗಡ್ತಾ ಇದ್ದಾರೆ. ಏನಾಯ್ತು ಕಿಚ್ಚ, ನಗಡುವಂಥದ್ದು ಏನಾಗಿದೆ ಈಗ? ओके रश्मि जी, मैं आपको रिटर्न करने जा रही हूँ. ओके ओके यादव जी, आप रिटर्न कर दीजिए उसको. ರಶ್ಮಿ ಗಿಫ್ಟ್ ಡನ್ ಅಂತ ಹೇಳ್ತಾರೆ. ಪ್ರತಿಭಾ ಸಿಸ್ ರಶ್ಮಿ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ. ಕಿಚ್ಚ ಇಂಗ್ಲಿಷ್ ಕಾಪಿ ಬರೆದು ತಂದಾಟಿ. ಕಿಚ್ಚ ಇಂಗ್ಲಿಷ್ ಕಾಪಿ ಬರೆದು ತಂದಿದ್ಯಾ ನೋಡಿ. ಇಂಗ್ಲಿಷ್ ಟೀಚರ್ ಕೇಳ್ತಾ ಇದ್ದಾರೆ, ಇಂಗ್ಲಿಷ್ ಕಾಪಿ ಬರೆದು ತಂದಿದ್ಯಾ ಅಂತ. ಅದು ಕೂಡ ಹೆಗ್ಗಡ ತಿಂದಿರಬೇಕು. ತಿಂದಿಲ್ಲ, ಒಂದೊಂದು ಸಾರಿ ತಿನ್ನಲ್ಲ. ಹೌದಾ, ಅದು ಯಾಕೆ ಹಾಗೆ ಕಿಚ್ಚ? ಮಧ್ಯಾಹ್ನ ಊಟವೇ ಮಾಡುದಾ ಡೈರೆಕ್ಟ್? ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ರಶ್ಮಿ ಸಿಸ್. ಈ ಟೀಚರ್ ಬಂದರು. ಹೌದೌದು, ಇಂಗ್ಲೀಷ್ ಟೀಚರ್ ಬಂದರು. ಅದು ಅಪರೂಪಕ್ಕೆ ಬರೋದಲ್ಲ ಇಂಗ್ಲೀಷ್ ಟೀಚರ್. ನೀವು ಬರೆದುಕೊಂಡು ಬರೋದಿಲ್ಲ, ಅವರು ಕೇಳುವಾಗ ನೀವು ಕೊಡಬೇಕು ಕಾಪಿ ಎಲ್ಲ. ರಶ್ಮಿ ಜಿ, ಮೈ ಆಪ್ಕೋ ರಿಟರ್ನ್ ಚೆಕ್ ಕರ್ ಲೀಜಿಯೆ ಅಂತ ನೋಡಿ. ರಶ್ಮಿ ಅವರೇ, ಯಾದವ್ ಅವರು ನಿಮಗೆ ರಿಟರ್ನ್ ಕೊಟ್ಟಿದ್ದಾರೆ ಅಂತೆ, ಸ್ವಲ್ಪ ಚೆಕ್ ಮಾಡಿ ಆಯಿತಾ. आपने मैसेज डाला ना यादव जी? कमेंट डालिए, आप कमेंट डाल के ज्वाइन कीजिए. ಟೀಚರ್ ಅದು ಹೆಗ್ಗಣ ತಿಂದಿದೆ ಪುಸ್ತಕ, ಎಲ್ಲ ಪುಸ್ತಕವನ್ನು ಹೆಗ್ಗಣ ತಿನ್ನಲಿಕ್ಕೆ ಇಟ್ಟಿದ್ದಾನೆ ಈ ಕಿಚ್ಚ. ಎಂತ ಕಿಚ್ಚ ಅದು? ಹೆಗ್ಗಣದನ್ನು ಸಾಕ್ತೀರಾ ನೀವು ಮನೆಯಲ್ಲಿ ಹೆಗ್ಗಣವನ್ನೆಲ್ಲ? यादव जी सपोर्टिंग में, थैंक यू. ఈర్నాపాం ఇండియా యూట్యూబ్ ఛానల్ హిందీ దక్కులు మాత తూవొందులేరు ఓల్ తూపిని యార్కే హిందీ దక్కులు తోండైతే వైరల్ ఆపుజే ఓలుండు ఏర్ల తూపు చేయరు ఖాళీ 4 जन निकुले तूपिದೆ आते. हाँ, मैसेज के साथ रिटर्न किया. थैंक यू सो मच यादव जी, थैंक यू. ಹೌದಾ ಅಂತ ಹೇಳ್ತಾ ಇದ್ದಾರೆ. ಹೌದಾ, ನೀವು ಸಾಕ್ತೀರಾ ಹೆಗ್ಗಣವನ್ನೆಲ್ಲ ಸಾಕ್ತೀರಾ ಕಿಚ್ಚ ಬಾಸ್? ರಾಧೆ ಅಂತ ಹೇಳ್ತಾ ಇದ್ದಾರೆ. ಯಾದವ್ ಜಿ ಸಪೋರ್ಟಿಂಗ್ ಮೇ, ಥ್ಯಾಂಕ್ ಯು ಸೋ ಮಚ್ ಯಾದವ್ ಜಿ. ಓ ದೇವ, ಅದು ತಿನ್ನುವಾಗ ನೀನೆಂತ ಮಾಡಿದ? ಹೌದು ಕಿಚ್ಚ, ಅದು ತಿನ್ನುವಾಗ ನೀನೆಂತ ಮಾಡಿದ ಕುತ್ಕೊಂಡು? ಚಂದ ನೋಡಿದ್ದ ಅದರದ್ದು. ಸಂಧ್ಯಾ ಸಿಸ್ ಗಿಫ್ಟ್ ನಾನು ರಿಟರ್ನ್ ಮಾಡಿ ಪ್ಲೀಸ್. ಸಂಧ್ಯಾ, ರಶ್ಮಿ ಲೋಕನಿಕ್ ಗಿಫ್ಟ್ ಕೊಡ್ತೀರಿಗೆ ರಿಟರ್ನ್ ಮಲ್ಪವ. ಕಣ್ಣು ಬೂರುಂಡು ಏರ್ನ ಕಣ್ಣು ಬೂರುಂಡಿದೆ. ಏರ್ನ ಕಣ್ಣು ಬೂರುಂಡು ಯಾರದು ಕಣ್ಣು ಬಿದ್ದದ್ದು? ಸಂಧ್ಯಾ ಸಿಸ್. ಜಗದಲ್ಲಿರೋ ಹುಚ್ಚರಲ್ಲಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ರಶ್ಮಿ ಅವರು. हमें तुमसे हो गया प्यार, ये दिल परदेसी हो गया. ಸೂಪರ್ ಸಪೋರ್ಟ್ ಹೇಳಿದ್ದಾರೆ ನಮ್ಮ ರಶ್ಮಿ ಅವರು. ನಾನು ನೋಡ್ತಾ ಇದ್ದೆ ಅದು ಹೇಗೆ ತಿನ್ನುತ್ತೆ ಅಂತ. ಹೌದು, ನೀನು ನೋಡ್ತಾ ಇದ್ದೆ, ಅದು ತಿಂತು ಅಲ್ಲ. ಇಲ್ಲಿ ಟೀಚರ್ಗೆ ಕಾಪಿ ಇಲ್ಲ, ಟೀಚರ್ಗೆ ಪಂಗನಾಮ ಅಲ್ಲ. ಮತ್ತೆ ನಾಳೆ ಹೊಸ ಪುಸ್ತಕ ತೆಗೆದುಕೊಂಡು ಹಿಂದಿ ಕಾಪಿ ಮತ್ತೆ ಇಂಗ್ಲಿಷ್ ಕಾಪಿ ಚಂದ ಮಾಡಿ ಬರೆದು ಬರಬೇಕು. ಅಕ್ಷರ ಗುಂಡಾಗಿರ್ಬೇಕು ಆಯ್ತಾ ಕಿಚ್ಚ? ಅಕ್ಷರ ಹೇಗಿರ್ಬೇಕು? ಗುಂಡಾಗಿರ್ಬೇಕು. ನಿಮ್ಗೆ 2 ಲೈನ್ ಕಾಪಿ ಬರೀಲಿಕ್ಕೆ ಕೂಡ ಆಗುದಿಲ್ಲ ಅಲ್ಲ ಕಿಚ್ಚ? ಕಷ್ಟ, ಅದು ಕೂಡ ಕಷ್ಟ ಅಲ್ಲ ಕಾಪಿ ರೈಟಿಂಗ್ ಕಾಪಿ ಬರೆಯುವುದು. ರಶ್ಮಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ರಶ್ಮಿ ಸಿಸ್. ಕಂಬನಿ ಅಂದು ಇಂದು ಚಿಮ್ಮುವುದೊಂದೇ ಎಂದು ಭಾವನೆ ನಾನಾ ರೀತಿ ಅಂತರ ನೋಡು. ಈ ಬಾಳಿನ ಅನ್ವೇಷಣೆ ಸಾಕಿನ್ನು ನನ್ನನೆ. ಆ ರಾತ್ರಿಯೇ ನೀ ಮೂಡುವೆ, ಈ ಮಧುರ ಸ್ವಪ್ನವಾಗುವೆ. ಪ್ರೇಮ ಪ್ರೇಮ
ತಗೊಳ್ಳಿ ಕಾಫಿ ಟೀ ಕುಡೀರಿ, ತಗೊಂಡು ಬಂದೆ. ಅದಲ್ಲವಾ ಕಾಫಿ ಟೀ ಅಲ್ಲವಾ, ಕಾಫಿ ರೈಟಿಂಗ್ ಬರೆಯೋದು. ಆ ಕಾಫಿ ಅಲ್ಲ, ಕಾಫಿ ಕಾಪಿ ರೈಟಿಂಗ್. ರಶ್ಮಿ ಮೇಡಮ್ ಕನೆಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ. ಆರ್ ಕೆ ಅವರು ರಶ್ಮಿ ಮೇಡಮ್ಗೆ ಕನೆಕ್ಟ್ ಆಗಿದ್ದಾರೆ ಅಂತೆ. ಆರ್ ಕೆ ಅವರೇ ಥ್ಯಾಂಕ್ ಯು ರಶ್ಮಿ ಮೇಡಮ್ಗೆ ಕನೆಕ್ಟ್ ಆಗಿದ್ದಕ್ಕೆ ನನ್ನ ಕಡೆಯಿಂದ. ಮತ್ತು ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಕನೆಕ್ಟ್ ಆಗಿ ಆಯಿತಾ. ನೋಡಿ ರಶ್ಮಿ ಸಿಸ್, ನಿಮಗೆ ಆರ್ ಕೆ ಅವರು ಕನೆಕ್ಟ್ ಆಗಿದ್ದಾರೆ. ಅವರಿಗೆ ರಿಟರ್ನ್ ಕೊಡೋದಾದರೆ ಕೊಡಿ, ಇಲ್ಲ ಕೊಟ್ಟಿದ್ರೆ ಓಕೆ. ಆರ್ ಕೆ ಅವರೇ ಕಾಫಿ ಆಯಿತಾ? ಎಂತ ತಿಂಡಿ ತಿಂದ್ರಿ ಆರ್ ಕೆ ಅವರೇ? ಆರ್ ಕೆ ಅವರೇ ನನ್ನ ಚಾನಲ್ಗೆ ಒಂದು ಮೆಸೇಜ್ ಹಾಕಿಬಿಡಿ, ಕಮೆಂಟ್ ಹಾಕಿಬಿಡಿ. ನಾನು ನಿಮ್ಮ ಚಾನಲೇ ನೋಡಲಿಲ್ಲ ಆಯಿತಾ ಆರ್ ಕೆ ಅವರೇ. ಮತ್ತೆ ನಿಮಗೆ ಪುರ್ಸೋತಿದ್ರೆ ಒಂದು ಕಮೆಂಟ್ ಹಾಕಿಬಿಡಿ ನನ್ನ ವಿಡಿಯೋಗೆ ಹೋಗಿ. ನಾನು ಕೂಡ ಚಾನಲ್ ನೋಡ್ತೇನೆ, ನಿಮ್ಮದು ವಿಡಿಯೋ ಇದ್ದರೆ ನೋಡ್ಬೋದಲ್ಲ. ಕಿಚ್ಚ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಕಿಚ್ಚ, ಥ್ಯಾಂಕ್ ಯು ಸೋ ಮಚ್. ಏನ ಡಿ ಪಿ ಚೇಂಜ್ ಮಾಡಿದೆಯಲ್ಲ, ಪೊಲೀಸ್ ಇಲ್ಲ ಇವತ್ತು ಡಿ ಪಿಯಲ್ಲಿ. ಅದು ಯಾರು ಡಿ ಪಿಯಲ್ಲಿ? ಸುದೀಪ್ ಸರಾ? ಸಪೋರ್ಟಿಂಗಲ್ಲಿದ್ದಾರೆ ನಮ್ಮ ಕಿಚ್ಚ ಬಾಸ್. ಥ್ಯಾಂಕ್ ಯು ಕಿಚ್ಚ, ಥ್ಯಾಂಕ್ ಯು ಸೋ ಮಚ್. ತಂಗಾಳಿಯನ್ನಿಂದ ಬೀಸುವೆ, ಸಂಗಾತಿ ಕಣ್ಸೋಕಿ ಓಡುವೆ, ಸ್ಪಷ್ಟವಾಗಿ ಕಾಣಿಸದೆ. ಕಿಚ್ಚ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಕಿಚ್ಚ ಬಾಸ್ ಗಿಫ್ಟ್ ಡನ್ ಅಂತ ಹೇಳ್ತಾರೆ, ರಿಟರ್ನ್ ಮಾಡಿ ಪ್ಲೀಸ್ ಅಂತ ಹೇಳಿದ್ರೆ. ಕಿಚ್ಚ ಬಾಸ್ ನಿಮಗೆ ರಶ್ಮಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ, ಮತ್ತೆ ರಿಟರ್ನ್ ಮಾಡಿ ಆಯಿತಾ. ನಿನ್ನ ದನಿಗಾಗಿ, ನಿನ್ನ ಕರೆಗಾಗಿ, ನಿನ್ನ ಸಲುವಾಗಿ ಕಾಯುವೆ, ತೀರ ಬಳಿ ಬಂದು ನೀನು ನನಗೊಂದು ಸೋಜಿಗದಂತೆ ಕಾಣುವೆ. ಉಂಟಿರುವಾಗ ಕುಂಟು ನೆಪ ತೋರಿ ಕಂಡ ಕನಸೆಲ್ಲ ನಿನ್ನದೇ, ನಾನು ಅನುರಾಗಿ ನೀನು ನನಗಾಗಿ ಎನ್ನುವ ಭಾವನೆ ನನ್ನದು. ಕಣ್ಣಿನಲ್ಲೇನೆ ಹೊಮ್ಮಿದೆ ಕೋಮಲ ಕೋರಿಕೆ, ಮುತ್ತಿನ ಅಂಕಿತ ಬೇಕಲ್ಲ ಒಪ್ಪಂದಕ್ಕೆ. ನಿನ್ನ ದನಿಗಾಗಿ, ನಿನ್ನ ಕರೆಗಾಗಿ, ನಿನ್ನ ಸಲುವಾಗಿ ಕಾಯುವೆ, ತೀರ ಬಳಿ ಬಂದು ನೀನು ನನಗೊಂದು ಸೋಜಿಗದಂತೆ ಕಾಣುವೆ. ಕಿಚ್ಚ ಅವರು ಸಪೋರ್ಟಿಂಗಲ್ಲಿದ್ದಾರೆ. ರಶ್ಮಿ ಸಿಸ್ ಸಪೋರ್ಟಿಂಗಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಿಚ್ಚ, ಥ್ಯಾಂಕ್ ಯು ಸಪೋರ್ಟಿಂಗಲ್ಲಿದ್ದಾರೆ ಕಿಚ್ಚ. ಇದು ಮೊದಲ ಸಲದ ಮಿಲನ, ಪದವಿರದ ಮೌನ ಗಮನ. ಕಿಚ್ಚ ಬಾಸ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಕಿಚ್ಚ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೊದಲು ಭೂಮಿಗಿಳಿದ ಮಳೆ ಹನಿಯು ನೀನಿನ, ಎನ್ನೆದೆಯ ಚುಂಬಿಸಿದ ಇಬ್ಬನಿಯು ನೀನೇನ. ಕಾಣದೆ ನನ್ನ ಎದುರಲ್ಲೂ ಬಾರದೆ ನನ್ನ ಕನಸಲ್ಲೂ ಇದ್ದೀನಿ ಯಾವೂರಲ್ಲೂ. ಮಳೆ ಹನಿಯಲ್ಲ ನಾನು ಕರಗೋದಿಲ್ಲ, ಬಲು ಸಾದ ಹುಡುಗ ಕಣೆ ಇವನು. ಕಿಚ್ಚ ಸೂಪರ್ ಸಪೋರ್ಟಿಂಗ್ ಆಗಿದ್ದಾರೆ. ಥ್ಯಾಂಕ್ ಯು ಕಿಚ್ಚ, ಥ್ಯಾಂಕ್ ಯು ಸೋ ಮಚ್. ನಿನ್ನ ಸವಿ ನೆನಪೇ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ನಿನ್ನ ಸವಿ ನೆನಪೇ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ನಿನ್ನ ಸಂಗದಲ್ಲಿ ಅಂಗಾಂಗ ಮಿಂಚಾಯಿತು, ನಿನ್ನ
किच्चा और सपोर्टिंग थैंक यू किच्चा, थैंक यू सो मच, थैंक यू सो मच। ಪನಿ ತಪ್ಪಿದ ಎನೆಯನೆ ರವಿ ತೇಜ ಕಣ್ಣ ತೆರೆದು ಬಾನ ಕೋಟಿ ಕಿರಣ ಭೂಮಿಗೆ ಇಪ್ಪನಿ ತಪ್ಪಿದ ಎನೆಯನೆ ರವಿ ತೇಜ ಕಣ್ಣ ತೆರೆದು आए वो मेरी जिंदगी में तुम बहार बन के, आए वो मेरी जिंदगी में तुम बहार बन के, मेरे दिल में यूं ही रहना तुम प्यार प्यार बन के, आए वो मेरी जिंदगी में तुम बहार बन के। मुझे नींद लाए मुझे चैन लाए, जाए जरा ढूंढ के लाए, न जाने कहाँ दिल को गया, न जाने कहाँ दिल को गया, न जाने कहाँ दिल को गया, न जाने कहाँ दिल को गया। फूलों का चेहरा तेरा कलियों की मस्तान है, रंग तेरा देख के रूप तेरा देख के कुदरत भी हैरान है। फूलों सा चेहरा तेरा कलियों की मस्तान, कलियों की मस्तान है, रंग तेरा देख के रूप तेरा देख के कुदरत भी हैरान है। अक्सर एक दुनिया में अनजाने मिलते हैं, अनजानी रातों में तो याद आते हैं। अक्सर एक दुनिया में अनजाने मिलते हैं, अनजानी रातों में तो याद आते हैं। तुम दिल की धड़कन में रहते हो, रहते हो, बाहों में आ जाऊं, सपनों में खो जाऊं,
तुम दिल की धड़कन में रहते हो रहते हो. ದಿನೇಶ್ ಅನ್ನೆ ದಿನೇಶ್ ಬ್ರೋ ಬರ್ತೀರ ಶುಭೋದಯ ಅಕ್ಕ ಬಂದಿಲ್ಲ. ಹಾಯ್ ದಿನೇಶ್ ಬ್ರೋ.
ಕಾಫಿ ಪರಿಯಾರೆ ದಾದ ತಿನ್ನಿಯಾರು ದಾದ ತಿನ್ನಿಯಾರು ದಾದ ಸ್ಪೆಷಲ್ ನೀರಿಗೆ ಗಂಜಿ ಊಟ ಬಂದಿಲ್ಲ ನಂದೇ ಗಂಜಿ ಊಟನೇ ಓಕೆ ಓಕೆ ಬೊಕ್ಕ ಬೇಲೆ ಪರಿಜ್ಜೆ ದಿನೇಶ್ ಬ್ರೋ ಇರೆಗೆ ದಾದ ಸ್ಪೆಷಲ್ ಎಂಕಿ ನೀ ಗೋಧಿ ದೋಸೆ ಮಾಡ್ತೀನಿ ಬಕ್ಕ ನೀ ದೂರ ಪಾರುಂಡಿನಿ ದಿನೇಶ್ ಬ್ರೋಗು ಏಪ ಮದಿಮೇಪ ಫಿಕ್ಸ್ ಆಂಡಿರ್ನ ಸಂಧ್ಯಕ್ಕ ಓಲ್ಲೇರು ಸಂಧ್ಯಕ್ಕ ಚೂರು ಬೇರೆ ಉಳ್ಳೇರು ಬತ್ತು ಪೋಯರು ಹೊರ ಬತ್ತು ಪೋಯರು ಸಂಧ್ಯಕ್ಕ ಬೇಲಿಡುಲ್ಲ ತೋಜು ಡೌಟೆ ಕಾಣಿದ ಪುಡ್ತದೆ ಚಾ ತಿಂಡ್ರೆ ಉಪ್ಪುರ ಮಲ್ಪೆರೆ ಪುಣತೆ ಚಾ ಪಡ್ದಾನೆ ಒಂಜಿ ವರ್ಮ ಗಂಟೆ ಚಾ ಪುಣು ವರ್ಮರೆಲ್ಲ ಆಪುಣು ಅಂಚೆ ಲಕ್ಕೆರೆ ಬೇಗ ಲಕ್ಕುವ 5 ಗಂಟೆ ಲಕ್ಕುವ ಅಲ್ಲ ಚೂರು ಬೇತೆ ಬೇಲೆ ಎಪ್ಪುಂಡು ಎಂಗಲ ಫುಡ್ ಪ್ರಾಡಕ್ಟ್ ಉಂಡತೆ ಇಲ್ಲಡು ಆಯ್ತು ಅಂತೆ ಬೇಲೆ ಎಪ್ಪುಂಡು ಉಳ್ಳಾರೆ ದಿನೇಶ್ ಬ್ರೋ ಇತ್ತಿನ ಕಮೆಂಟ್ ಮಲ್ಪ್ಲೆ ಅಜ್ಜಿನ ಸಾವು ಕರಿದ ಮದ್ಮೆ ಅಂದೆ ಓಕೆ ಓಕೆ ಗೌಜಿಂಡ ಓಲ್ ಮೂಲೆನ ಮದ್ಮೆ ಬಂಟ್ವಾಳ ತೀರು ಅತಿ ದಿನೇಶ್ ಬ್ರೋ ಬಂಟ್ವಾಳ ತೀರು ಕಣ್ಣು ಬರಲಿರು ಓಕೆ ಓಕೆ ಮದ್ಮೆ ಕೇರಳಡು ಅಂದ ಮದ್ಮೆ ಕೇರಳಡ ಹಾ ಕೇರಳ ಸ್ಟೈಲ್ಡಾ ಅಕ್ಲೆ ತಾಳಿಪುರ ಇಜ್ಜೆ ಕೇರಳದ ಅಕ್ಲೆಗ್ ಕೇರಳದ ಪೊಣ್ಣು ಅವೇ ಕೇನ್ಯಾನ್ ಕೇರಳದ ಪುರ ಐತೆ ಅಲ್ತ ಇಂಚ ಶಾಸ್ತ್ರಪುರ ನೀರು ಫುಲ್ ವಿಡಿಯೋ ಮಲ್ತು ಪಾಡ್ಲಿ ಎರಡಣ್ಣ ಮೊಬೈಲ್ ಕೊರ್ಲಿ ವಿಡಿಯೋ ತೆಪ್ಪರೆ ಬಕ್ಕವೆಂದಿಟ್ಟು ಪಾಡ್ಲಿ ಅಂಕಲ್ ತಾಳಿ ಉಂಡು ಅಂದೆ ತಾಳಿ ಉಂಡ ತೆಂಗೊತ್ತು ಜನಕ್ಕೆ ಕೇನಿಡ್ಡ
TV17 ಬಂದರು. ಹಾಯ್ ಅತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಯ್ TV17, ವೆಲ್ಕಮ್ ಟು ಮೈ ಲೈವ್. TV17 ಕಾಫಿ ಕುಡ್ದ್ಯಾ? ಏನು ಸ್ಪೆಷಲ್ ಇವತ್ತು? ಎಂತ ತಿಂದ್ರಿ? ಅಯ್ಯೋ, ಲೈಕ್ ಡಮಾರ್ ಆಯ್ತಾ? ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಕಾಫಿ ಇಲ್ಲ, ಬೂಸ್ಟ್ ಕುಡ್ದೆ. ಹೌದಾ, ಬೂಸ್ಟ್ ಕುಡಿತೀಯ ನೀನು? ಓಕೆ ಓಕೆ. ಮತ್ತೆ ತಿಂಡಿ ಏನು ತಿನ್ಲಿಲ್ವಾ? ಕಾಲೇಜ್ ಇಲ್ವಾ ಇವತ್ತು? TV17 ಕಾಲೇಜ್ ಇಲ್ವಾ? ಬೂಸ್ಟ್ ಕುಡಿದ್ರಾ? ಹೌದಂತೆ, TV17 ಅವರು ಬೂಸ್ಟ್ ಕುಡಿದ್ರಂತೆ. ನಮ್ಮ ವಾಯ್ಸ್ ಯಾಕೆ ಚೇಂಜ್ ಆಗಿದೆ ನಿಮ್ಮದು? ವಾಯ್ಸಿಗೆ ಗರ ಬಡಿದಿದೆ ಇವತ್ತು. ವಾಯ್ಸಿಗೆ ಇವತ್ತು ಸ್ವಲ್ಪ ತೊಂದರೆ ಆಗಿದೆ, ಕಫ್ ಆಗಿದೆ, ಕೆಮ್ಮು ಕೆಮ್ಮು ಶೀತ ಎಲ್ಲ ಒಟ್ಟಿಗೆ ಬಂದಿದೆ. ಪ್ರಕೃತಿಯವರು ಬಂದರು. ಟಿವಿಯನ್ನು ನೋಡ್ತಾ ಇದ್ದಾರೆ. ಏನಾಯಿತು ಪ್ರಕೃತಿಯವರೇ, ಕಾಲೇಜ್ ಇದೆಯಾ? ಓಕೆ ಓಕೆ, ಲೈಕ್ ನನ್ನ ಅಂದರೆ ಥ್ಯಾಂಕ್ ಯು ಪ್ರಕೃತಿ ಸಿಸ್, ಥ್ಯಾಂಕ್ ಯು ಸೋ ಮಚ್. PK ಅತ್ತೆ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಪ್ರಕೃತಿ ಕೂಡ ಅತ್ತೆಯಾ? ಅತ್ತೆ ಟಿಫಿನ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ಅತ್ತೆಯ? ನಿಮ್ಗೆ ಬೀಡಿ ಸೇದಿ ಕಪ ಆಗಿದೆ. ಅಯ್ಯೋ ದಿನೇಶ್ ಬ್ರೋ, ಯಾರು ಬೀಡಿ ಸೇದುದು? ನಾವು ಬೀಡಿ ಕಟ್ಟುದು ಮಾತ್ರ, ಸೇದುದಿಲ್ಲ. ಸೇದುದು ಬೇರೆ ಅವರು. ಸೇದುವವರು ಇಲ್ಲಿ, ಕಟ್ಟುವವರಿಗೆ ಕಪ ಆಗಿದೆ, ಸೇದುವವರಿಗೆ ಇನ್ನೇನಾಗಬೇಕು? ಬರ್ತಾ ಇಲ್ಲ, ಯಾಕೆ ಲೈವ್ಗೆ ಬರ್ತಾ ಇಲ್ಲ? ಪ್ರಕೃತಿ ಅವರು ಕೇಳ್ತಿದ್ದಾರೆ, TV17 ಯಾಕೆ ಲೈವ್ಗೆ ಹೋಗುದಿಲ್ಲ? ಅಯ್ಯೋ ಅಂತ ನೆಗಡ್ತಾ ಇದ್ದಾರೆ TV17. ಸುಚಿತ್ರ ಕನ್ನಡತಿ ಅವರು ಬಂದ್ರೆ ಹಾಯ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸುಚಿತ್ರ ಅವರೇ, ವೆಲ್ಕಮ್ ಟು ಮೈ ಲೈವ್. ಟಿಫಿನ್ ಆಯಿತು, ನಿಮ್ದಾಯ್ತು ಅಂತ ಕೇಳ್ತಾ ಇದ್ದಾರೆ ಪ್ರಕೃತಿ ಸಿಸ್. ಮೆಸೇಜ್ ಸ್ಕಿಪ್ ಆಯ್ತಾ? ಇಲ್ಲಿ ಲೈಕ್ ಡನ್ ಅದೇ ಅಲ್ಲ ಪ್ರಕೃತಿ ಅವರೇ, TV ಅಂತ ಅದೇ ಅಲ್ಲ. ಟಿಫಿನ್ ಆಯಿತಾ? ಅದುವಾ? ಓಕೆ ಓಕೆ, ಟಿಫಿನ್ ಆಗಿದೆ ಸಿಸ್. ನನಗೆ ಗೋಧಿ ದೋಸೆ. ಲೈಕ್ ಡನ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ನಂದಾಯಿತು ಅಂತ ಹೇಳ್ತಾ ಇದ್ದಾರೆ TV17. ಸಂಗೀತ ಅಕ್ಕ ಬಿಸು ಪರ್ಬದ ಎಡ್ಡೆಪ್ಪುಲು. ಥ್ಯಾಂಕ್ ಯು ಭಟ್ರೆ. ಇರೆಗ್ಲಾ ಸೇಮ್ ಟು ಯು ಭಟ್ರೆ. 14 ಲೈಕ್, ಥ್ಯಾಂಕ್ ಯು. ನಿಮಗೆ ಕೇಳಿದ್ದು ಸಿಸ್? ಹೌದೌದು, ನನಗೆ ನಂದು ಕಾಫಿ ಆಯಿತು. ನನಗೆ ಇದು ಗೋಧಿ ದೋಸೆ. ನಿಮಗೆ ಎಂತ ಪ್ರಕೃತಿ ಅವರೇ, ಎಂತ ತಿಂದ್ರಿ ನೀವು? ಎಂತ ಸ್ಪೆಷಲ್ ಇವತ್ತು ನಿಮಗೆ ಇದುಂಟಾ, ಯುಗಾದಿ ಉಂಟಾ? ನಮಗೆ ಈ ಕಡೆ ಎಲ್ಲ ಇವತ್ತು ಯುಗಾದಿ. TV ಆಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ GK ಭಟ್ರು. PK ಅತ್ತೆ ಲೈವ್ಗೆ ಬಂದಿದ್ದೆ ಅಂತ ಹೇಳ್ತಾ ಇದ್ದಾರೆ. ಲೈವ್ಗೆ ಬಂದಿದ್ದಾರಂತೆ. ಯಾರು ನಿನ್ನನ್ನು ಕಣ್ಮುಚ್ಚಿ ನಂಬುತ್ತಾರೋ ಅವರನ್ನು ನಂಬು, ಯಾರು ನಿನ್ನನ್ನು ಕಣ್ಮುಚ್ಚಿ ನಂಬುತ್ತಾರೋ ಅವರನ್ನು ನಂಬು ಅಂತ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ ನಮ್ಮ ಪ್ರಕೃತಿ ಸೇಸ್. ಗುಡ್ ಮಾರ್ನಿಂಗ್ ಆಲ್ ಅಂತ ಹೇಳ್ತಾ ಇದ್ದಾರೆ ಸುಚಿತ್ರ ಅವರು. GK ಬ್ರೋ ಹಾಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ TV17 ಅವರು. TV ಓಕೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ ಪ್ರಕೃತಿ ಸೇಸ್. GK ಬ್ರೋ ಸೇಮ್ ಟು ಯು ಅಂತ ಹೇಳ್ತಾ ಇದ್ದಾರೆ ನಮ್ಮ TV17 ಅವರು. ಹಾಯ್ GK ಬ್ರೋ, ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಪ್ರಕೃತಿ ಸೇಸ್. ಬಲೆ ವಾಟರ್ ದೋಸೆ ತಿನ್ಕ ಬಲೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೀರು ದೋಸೆ. ನಮ್ಮ GK ಭಟ್ರಿಗೆ ವಾಟರ್ ದೋಸೆ ಅಂತೆ ತಿನ್ನಲಿಕ್ಕೆ ಕರೀತಾ ಇದ್ದಾರೆ. ಹೋಗಿ ಬರುವ ನಾವೆಲ್ಲರೂ GK ಭಟ್ರವರ ಮನೆಗೆ. ಇದು ಸಪೋರ್ಟಿಂಗ್ ಮೆಸೇಜಾ ಪ್ರಕೃತಿಯವರೇ? ನನಗೆ ಗೊತ್ತೇ ಇಲ್ಲ. ಪ್ರಕೃತಿ ಹಾಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ GK ಭಟ್ರು. ಶ್ರೀ ಅತ್ತೆ ಟಿಫಿನ್ ಏನು ಇವತ್ತು? ನನಗೆ ಗೋಧಿ ದೋಸೆಯಾ? ಇಲ್ಲ, ಯುಗಾದಿ ಹಬ್ಬ ಇಲ್ಲ. ಹೌದಾ, ನಮ್ಗೆ ಇವತ್ತು ಯುಗಾದಿ. ಸಂಗೀತ ಯಾವ ಊರು ನೀವು? ನಮ್ಮದು ಸುರತ್ಕಲ್. ಇವತ್ತು ತಮಿಳವರಿಗೆ ಅಲ್ವಾ ಯುಗಾದಿ, ನೀವು ನಮಗೆ ಅಂತ ಇದ್ದೀರಾ? ಹೌದು, ಇವತ್ತು ನಮಗೆ ಬಿಸು. ನಮಗೆ ಈ ಕಡೆ ಮಂಗಳೂರಲ್ಲಿ ಕೆಲವು ಜನ ಅದು ಮಾಡ್ತಾರೆ, ಇನ್ನು ಫಸ್ಟ್ ಬಂದಿತ್ತಲ್ಲ ಯುಗಾದಿ, ಅದನ್ನು ಆಚರಿಸ್ತಾರೆ. ನಾವಿಲ್ಲಿ ಇದನ್ನು ಆಚರಿಸೋದು.
ಜಿಕೆ ಬ್ರೋ ಟಿಫಿನ್ ನಮ್ಮ ಊರಿನಲ್ಲಿ ಇದನ್ನು ಆಚರಿಸ್ತಾರೆ ಈ ಹಬ್ಬ, ಇದು ಯುಗಾದಿಯನ್ನು. ಜಿಕೆ ಬ್ರೋ ಟಿಫಿನ್ ಅಂತ ಹೇಳ್ತಾರೆ. ಜಿಕೆ ಬ್ರೋ ಟಿಫಿನ್ ಆಯ್ತು ಅಂತ ಕೇಳ್ತಾ ಇದೆ. ನೀವು ನಮಗೆ ಅಂತ ಇದ್ದೀರಾ? ಹೌದೌದು, ನಮಗೆ ಇವತ್ತು ನಾವು ಇದನ್ನೇ ಮಾಡೋದು. ಏಪ್ರಿಲ್ 14ಕ್ಕೆ ಬರ್ತದಲ್ಲ, ಆ ಯುಗಾದಿಯನ್ನೇ ನಾವು ಮಾಡೋದು. ಅತ್ತೆ ಹುಷಾರಾಗಿ ಅಂತ ಹೇಳ್ತಾ ಇದ್ರೆ. ಆಯ್ತು, ಹೌದೌದು, ಹುಷಾರಾಗಬೇಕು ಇನ್ನು. ಯು ಕೆ ಮ್ಯಾನ್ ಹಾಯ್ ಅಂತ ಹೇಳ್ತಾರೆ. ಹಾಯ್ ಯು ಕೆ ಮ್ಯಾನ್, ವೆಲ್ಕಮ್ ಟು ಮೈ ಲೈವ್ಗೆ ಬರ್ತಾ ಇಲ್ಲ ಯಾಕೆ? ಪ್ರಕೃತಿ ಸಿಸ್, ನಿಮ್ದು ಲೈವ್ ಎಷ್ಟು ಗಂಟೆಗೆ ನನಗೆ ಸರಿಯಾಗಿ ಹೇಳಿ ಅಂತೆ. ಟೈಮಿಂಗ್ಸ್ ಗೊತ್ತಿಲ್ಲ ನನಗೆ ನಿಮ್ದು. ನಾ ಮೊನ್ನೆ ಒಂದು ಸಡನ್ನಾಗಿ ಸಿಕ್ಕಿದ್ದು ನಿಮ್ಮ ಲೈವ್, ಹಾಗೆ ರಪ್ಪ ಬಂದೆ ನಿಮ್ದು ಹೆಸರು ನೋಡಿ. ನಿಮ್ದು ಎಷ್ಟು ಗಂಟೆಗೆ ಅಂತ ಹೇಳಿ ಅಂತೆ. ಹ್ಯಾಪಿ ಬರ್ತ್ಡೇ ಶ್ರೀ ಅಂತೆ. ಹೌದೌದು, ಹ್ಯಾಪಿ ಬರ್ತ್ಡೇ. ನಂದು 25 ತಾರೀಕಿಗೆ ಹ್ಯಾಪಿ ಬರ್ತ್ಡೇ. ಇವತ್ತಲ್ಲ ವರ್ಷ TV17. ಬನ್ನಿ ವಾಟರ್ ದೋಸೆ, ಕುಕ್ಕುದ ರಸಾಯನ. ವಾವ್, ಕುಕ್ಕುದ ರಸಾಯನ ನೀನು ಮಲ್ಪೇರತ್ತೆ. ಕುಕ್ಕುದ ರಸಾಯನ ಕೊಕ್ಕು ತಿಕ್ಕಂಡ ಕುಕ್ಕುದ ರಸಾಯನ ಮಲ್ಪುನು. ಪ್ರಕೃತಿ ಸಿಸ್ಕ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಪಾಲ್ ಫರ್ನಾಂಡಿಸ್ ಬಂದ್ರು, ಹಾಯ್ ಅಂತ ಹೇಳಿದ್ರೆ. ಹಾಯ್ ಪಾಲ್ ಫರ್ನಾಂಡಿಸ್ ಅವರೇ. ಪ್ರಕೃತಿ ಅವರು ಸಪೋರ್ಟಿಂಗ್ ಅಲ್ಲಿ. ಪ್ರಕೃತಿ ಸಿಸ್, ನಿಮ್ದು ಲೈವ್ ಇದು ಟೈಮಿಂಗ್ಸ್ ಒಮ್ಮೆ ಬರೆಯಿರಿ. ಗುಡ್ ಮಾರ್ನಿಂಗ್ ಅಂತೆ. ಗುಡ್ ಮಾರ್ನಿಂಗ್ ಫರ್ನಾಂಡಿಸ್ ಅವರೇ, ಗುಡ್ ಮಾರ್ನಿಂಗ್. ಕಾಫಿ ಆಯ್ತಾ ಫರ್ನಾಂಡಿಸ್ ಅವರೇ? ವೆಲ್ಕಮ್ ಟು ಮೈ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರಕೃತಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಪಾಲ್ ಫರ್ನಾಂಡಿಸ್ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸಂಜೆ 5ವರೆಗೆ ನನ್ನ ಲೈವ್ ಇದೆ, ಎಲ್ಲರೂ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಹೌದಾ ಸುಚಿತ್ರಾ ಸಿಸ್? ಓಕೆ. ಸುಚಿತ್ರಾ ಸಿಸ್ ಅವರದು ಸಂಜೆ 5 ಗಂಟೆಗೆ ಲೈವ್ ಇದೆ, ಎಲ್ಲರೂ ಬನ್ನಿ ಅಂತ ಹೇಳ್ತಾರೆ. ಪ್ರಕೃತಿ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಪಾಲ್ ಫರ್ನಾಂಡಿಸ್ ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮತ್ತು ಸುಚಿತ್ರಾ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಪಾಲ್ ಫರ್ನಾಂಡಿಸ್ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಜಿಕೆ ಭಟ್ ಬನ್ನಿ. 18:26 ಗಣೇಶ್ಪುರ ಗಣಪತಿ ದೇವಸ್ಥಾನದ ಬ್ರಹ್ಮಕಲಶ ಇದೆ, ಬನ್ನಿ. ಹೌದು, ಬನ್ನಿ ಎಲ್ಲರೂ ಬನ್ನಿ. ಬ್ರಹ್ಮಕಲಶ ನಾಗಮಂಡಲ ಎಲ್ಲ ಉಂಟು. ಅದೇ ಭಟ್ರೆ ಇರುಲ್ಲ ಅವಳು ಗಣಪತಿ ದೇವಸ್ಥಾನ ಬರ್ಪಾರ ಇರು ಗಣಪತಿ ದೇವಸ್ಥಾನಗೂ. ಪಾಲ್ ಫರ್ನಾಂಡಿಸ್ ಮತ್ತು ಸುಚಿತ್ರಾ ಅವರು ಎಲ್ಲರೂ ಸಪೋರ್ಟಿಂಗ್ ಅಲ್ಲಿದ್ದಾರೆ. 12:30 ಗಂಟೆಯಿಂದ 2 ಗಂಟೆಯ ತನಕ ಲೈವ್ ಇರುತ್ತದೆ. ಓಕೆ. ಇವತ್ತು ಬರಲಿಕ್ಕೆ ಟ್ರೈ ಮಾಡ್ತೇನೆ ಆಯಿತಾ ಪ್ರಕೃತಿ ಸಿಸ್? 12:30 ಅಲ್ಲ, 2 ಗಂಟೆ ತನಕ ಅಲ್ಲ. ಓಕೆ. ನೋಡಿ, ಪ್ರಕೃತಿ ಸಿಸ್ ಅವರದ್ದು ಲೈವ್ 12:30ರಿಂದ 2 ಗಂಟೆ ತನಕ ಉಂಟಂತೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಮತ್ತು ಸುಚಿತ್ರಾ ಅವರದ್ದು ಸಂಜೆ ಉಂಟಂತೆ. ಸಂಜೆ 8 ಗಂಟೆ ಬನ್ನಿ. 5 ಗಂಟೆಗೆ ಸುಚಿತ್ರಾ ಸಿಸ್. 5 ಗಂಟೆಗೆ ಅಂತ ಹೇಳಿದ್ರು. ಸಪೋರ್ಟಿಂಗ್ ಅಲ್ಲಿದ್ದಾರೆ ಎಲ್ಲರೂ. ಸಪೋರ್ಟಿಂಗ್ ಅಲ್ಲಿ ಇರುವವರು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸುಚಿತ್ರಾ ಅವರು, ಪಾಲ್ ಫರ್ನಾಂಡಿಸ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಪ್ರಕೃತಿ ಸಪೋರ್ಟಿಂಗ್ ಅಲ್ಲಿದ್ದಾರೆ ಮತ್ತು ಸುಚಿತ್ರಾ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಎಲ್ಲರೂ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈರು ಪನುಡು ಯಾನೆ ಪಂಡೆ ಎನ್ನ ಕಾರ್ ಅಂದೆ ಇರಿ ಪೋರಾಪು ಜೋಡಿಲ್ಲ ಬಟ್ರೆ ಇರಿಗೆ ನಡ್ಸೊಂದು ಪೋರಾಪುಜೆ. ಕುಮಾರ್ ತಲ್ವಾರ್ ಹಾಯ್ ಕುಮಾರ್ ಜಿ, ವೆಲ್ಕಮ್ ಟು ಮೈ ಲೈವ್. ಕಮ್ಯುನಿಟಿ ಪೋಸ್ಟ್ ಪಾಡ್ದೆ ತೂಲೆ ಅಂದೆ ತೂಪೆ. ಗುಡ್ ಮಾರ್ನಿಂಗ್. 2 ತಿಂಗಳು ಓ ಅಂದೆ ಕಮ್ಮಿ ಆತಿಜಿತ್ತೆ ಬೇನೆ ಪುರ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ತಲ್ವಾರ್ ಅವರು. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ನಿಮಗೆ ಕೂಡ ತಲ್ವಾರ್ ಅವರೇ. ಕನ್ನಡ ಬರ್ತದಾ? ಕುಮಾರ್ ಅವರೇ, ಕನ್ನಡ ಬರ್ತದಲ್ಲ ನಿಮಗೆ? ಗಣೇಶಪುರದ ಗಣಪತಿ ಈರ ಕುಲ್ದರ ಮಾಯದ ಗದ್ದಿಗೆಡೆ ಮೂಜಿ ಕಡೆಟ್ ಕಟ್ಟ ಆತನ ದೊಡ್ಡ ಸರ್ಜರಿ ಆತನಂದೆ ತನ್ನತಿಗೆನೆ ಎಂಚಾಯಿನವು ಬಟ್ರೆ ಎಂಚಾಯಿನ ತನ್ನತಿಗೆ ಐನಾ मनवा तू ये बाबरा है
ಸ್ಕೂಲ್ಡ್ ಬೂರಿನಿ ಅಂದೆ ಸ್ಟೂಲ್ಡ್ ಬೂರಿನ ಬೇಲೆ ಮಲ್ಪುಗನ ಗಣೇಶ ಇತ್ತೆ ಒಂಚೂರು ಬೂರ್ಡ ಯಾವಿ ಪಕ್ಕ ಫ್ರಾಕ್ಚರೇ ಪೂರ ಕಡೆ ಇಟ್ಲ ಭಾರಿ ಒಂದು ಭಾರಿ ಬಂಗ ಪ್ರಕೃತಿ ಸಿಸ್ ಸಪೋರ್ಟಿಂಗ್ ಅಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ಪ್ರಕೃತಿ ಸಿಸ್. ಮಂಡೆ ಬೆಚ್ಚಾಪುನು ಒಂಜಿ ಚೂರು ನಮ್ಮ ಬೆಂಡ್ರೆ ಅನಗ ಪೂರ ಇಂಚ ಅಂಡತೆ ಮಸ್ತ್ ಬಂಗ. ಬೇಗ ಹುಷಾರಲ್ಲ ಅವೇ ಬೇಗ ಹುಷಾರಾಪರೀರ್. ಪ್ರಕೃತಿ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓ ದೇವಸ್ಥಾನ ಕ್ಲೀನ್ ಮಲ್ಪನಾಗ ಪೂರ್ಣೇಶ ಬೇಗ ಹುಷಾರಲ್ಲಿ ಬೇಗ ಹುಷಾರಾವಣ ಅದೇ ಬೇಡುವ. ಬೆಚ್ಚನೆ ಅವು ಪಂಡದ ಪ್ರಯೋಜನ ಇಜ್ಜಿ ಅಂಚತ್ ಬಟ್ರೆ ಬೇಗ ಹುಷಾರಲ್ಲಿ ರಾತೆ ಅನ್ ಬೇಡು ದೇವರಡ ಅದು ಪಂಪಿನಿ ಹುಷಾರಿಜ್ಜಿ ಪಂಡಲ ಒಂದು ಹಾಕೊಂಡು ಮಂಡೆ ಬೆಚ್ಚ ಹಾಕೊಂಡು ಅದು ನಮ್ಮ ಮಂಡೆ ಬೆಚ್ಚ ಬಕ್ಕ ನಮ್ಮಕ್ಕೆ ಮನಸ್ತುಲೆ ಮಸ್ತ್ ಬೇಜಾರು ಒಪ್ಪುಂಡು ಪಂಡ್ರೆ ಆಪುಜಿ ಎಡ್ಡಲ ಅಂಚ ಪುರ ಒಪ್ಪುಂಡು ಗೊತ್ತಾಂಡೆ. ಚಾಪರಿಯಾರ ಆಯ್ತೆ ಎಲ್ಲರೂ ಹೋದ್ರಾ? ಕುಮಾರ್ ತಲ್ವಾರ್ ಟಿಫಿನ್ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಆಯ್ತು ಟಿಫಿನ್. ನಿಮ್ದಾಯ್ತಾ ಕುಮಾರ್ ಅವರೇ ಟಿಫಿನ್? ನಂದಾಯ್ತು. ಏನ್ ಸ್ಪೆಷಲ್ ಇವತ್ತು ನಿಮ್ಗೆ ಕುಮಾರ್ ಅವರೇ? ಕನಸು ಇದು ನನ್ನೆದೆಯಲಿ ಬಂದ ಮೊದಲ ಸಿಂಚನ ನಾನಿನ್ನಲಿ. ಪೂರಿ ಅಂತ ಹೇಳ್ತಾ ಇದ್ದೀರಾ? ಹೌದಾ, ಪೂರಿ ಬಾಜಿಯಾ? ಓಕೆ ಓಕೆ.
ನಿಮ್ಮದು ನಮಗೆ ಗೋಧಿ ದೋಸೆ. ಇವತ್ತು ಗೋಧಿ ದೋಸೆ ಮಾಡಿದ್ದು. ನಿಮ್ಮದು ಚಾನಲ್ ಉಂಟಾ ಕುಮಾರ್ ಅವರೇ? ಓಕೆ ಅಂತ ಹೇಳ್ತಾ ಇದ್ದಾರೆ.
TV17 ಅತ್ತೆ ಸಾರಿ ಕ್ಲಾಸ್ ಇದೆ ಅತ್ತೆ ಸಾಯಂಕಾಲ ಬರ್ತೀನಿ. ಓಕೆ ಓಕೆ TV17 ಪರವಾಗಿಲ್ಲ, ಹೋಗಿ ಬನ್ನಿ, ಕ್ಲಾಸಿಗೆ ಹೋಗಿ ಆಯ್ತಾ. ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು TV17. ಸಂಜೆ ಬನ್ನಿ, ಪುರ್ಸೋತಿದ್ರೆ ಬನ್ನಿ, ಇಲ್ಲದಿದ್ರೆ ಬೇರೆ ಏನಾದರೂ ಕೆಲಸ ಇದ್ದರೆ ಪರವಾಗಿಲ್ಲ ಆಯಿತಾ. ಕಾಲೇಜ್ದೆಲ್ಲ ಏನಾದರೂ ಇದಿರ್ತದಲ್ಲ, ಯಾವುದಾದ್ರು ಕೊಡ್ತಾರಲ್ಲ ಎಂಥದ್ದು ಪ್ರಾಜೆಕ್ಟ್ ಎಲ್ಲ, ಹಾಗೆಲ್ಲ ಇದ್ದರೆ ಅದೆಲ್ಲ ಆಗಿ ಬನ್ನಿ. ಈಗ ಕಾಲೇಜ್ಗೆ ಹೋಗ್ತೀರಲ್ಲ, ಎಷ್ಟು ಗಂಟೆಗೆ ಬರ್ತೀರಿ ನೀವು ವಾಪಸ್? ಹೋಗಿ ಆಯ್ತಾ TV17. ಅತ್ತೆ ಇದ್ದೀರಾ ಅಂತ ಕೇಳ್ತಾರೆ. ಇದ್ದೇನೆ ಅತ್ತೆ, ತಿಂತ ಇದ್ದೇನೆ ಈಗ. ನಂದು ನಾಷ್ಟ ಅರ್ಧವೇ ಮಾಡಿದೆ, ಅರ್ಧ ಈಗ ತಿನ್ನು. ಯಾಕೆ ಏನಾಯ್ತು? TV17 ನೀವು ಎಷ್ಟು ಗಂಟೆಗೆ ಬರೋದು ಕಾಲೇಜಿಂದ? ಓಕೆ ತಿನ್ನಿ ಅಂತ ಹೇಳ್ತಿದ್ದಾರೆ. ಹೌದೌದು, ಗೋಧಿ ದೋಸೆ ಬಾಯಲ್ಲಿಟ್ಟು ನೀರಾಗ್ತದೆ ಗೋಧಿ ದೋಸೆ. ನೀ ಡ್ಯೂಟಿ 12:30ಕ್ಕೆ ಬರ್ತೀನಿ. ಹೌದಾ, ಮಧ್ಯಾಹ್ನ ಬರ್ತೀರಾ? ಮತ್ತೆ ಹೋಗ್ಲಿಕ್ಕಿಲ್ಲಲ್ಲ. ಅದೇ ಹೌದಾ, 12:30ಕ್ಕೆ ಬರ್ತೀರಾ? ಓಕೆ ಓಕೆ. ವೀಕ್ಲಿ 3 ಲ್ಯಾಬ್ ಇರುತ್ತೆ, 2 to 5 PM. ಹೌದಾ, ನೀವು ಸೈನ್ಸ್ ತಗೊಳ್ಳೋದಾ? ಇದು TV17. ಏಕೆಂದರೆ ಸ್ವಲ್ಪ ಫ್ರಿಜ್ದೆಲ್ಲ ನೀರು ಕುಡಿತೇನೆ, ಕೋಲ್ಡ್ ಕುಡಿತೇನೆ, ಈಗ ಆಗೋದಿಲ್ಲ ಮಧ್ಯಾಹ್ನ ನಂತರ. ಹೋಗಿದ್ವಲ್ವಾ, ಕೇರಳಕ್ಕೆ ಹೋಗಿದ್ವಲ್ಲ, ಅಲ್ಲಿ ಸ್ವಲ್ಪ ಇದು ಎಲ್ಲ ಚೇಂಜ್ ಆಯ್ತಲ್ಲ ನೀರೆಲ್ಲ, ಹಾಗೆ ಇನ್ನು ವಾಯ್ಸ್ ಬರಬೇಕಾದ್ರೆ ಎಷ್ಟು ಓದಿರಬೇಕು ಅಲ್ಲ. ಇಲ್ಲಿ ತುಂಬ ಗಂಟಲ್ಲಿ ತುಂಬ ಕೆರೆತ ಉಂಟು, ಅದಕ್ಕೆ ಜೋಶ್ ಇಲ್ಲಲ್ಲ ವಾಯ್ಸಲ್ಲಿ. ಎಲ್ಲ ವಾಯ್ಸ್ ಹೋಗಿದೆ, ಕೇರಳಕ್ಕೆ ಹೋಗಿದೆ ಎಲ್ಲ. ನೆಟ್ವರ್ಕ್ ಡಮಾರ್, ಹೌದು ನೆಟ್ವರ್ಕ್ ಡಮಾರ್ ಆಗ್ತಾ ಇದೆ. ಅಲ್ಲಿ ಕಾಲ್ ಬರ್ತದೆ ಹಾಗೆ. ಎಂತ ರೆಸ್ಟ್ ಮಾಡೋದು TV17? ಕೆಲಸ ಉಂಟು ಮನೆಯಲ್ಲಿ, ಅಡಿಗೆ ಆಗಬೇಕು, ರೆಸ್ಟ್ ಇಲ್ಲ. ರೆಸ್ಟ್ ಹೌದು, ರಾತ್ರಿ ಮಲಗೋದು, ಅದುವೇ ರೆಸ್ಟ್. ಜೋಶ್ ಇಲ್ಲ, ಜೋಶ್ ಇವತ್ತು ಬೇಡ ಅಂತ. ಜೋಶ್ ಇನ್ನು ಅಜ್ಜೋರಾದರೆ ನಂದು ಫುಲ್ ಬೆಡ್ ರೆಸ್ಟ್ ಮಾಡಬೇಕಾಗ್ತದೆ. ಅಲ್ಲವ ರೆಸ್ಟ್ ಮಾಡಿದೆ, ಇದು ಗಂಟಲಿಗೆ ಎಂತ ರೆಸ್ಟ್ ಮಾಡೋದು ಹೇಳು? ಮಾತಾಡ್ತಾನೆ ಇರಬೇಕು, ಮಕ್ಕಳಿದ್ದಾರಲ್ಲ ಮನೆಯಲ್ಲಿ. ಅವ್ರು ಶಾಲೆಗೆ ಹೋದರೆ ಸ್ವಲ್ಪ ರೆಸ್ಟ್ ಇರ್ತದೆ ಗಂಟಲಿಗೆ. ಇದು ಮನೆಯಲ್ಲಿ ಮಕ್ಕಳಿದ್ದಾರೆ, ಮತ್ತು ಇದು ಇಲ್ಲಿದ್ದು ಅದೆಲ್ಲ ಕುಡಿಯುವುದಲ್ಲ, ಕೋಲ್ಡ್ ಎಲ್ಲ ಸ್ವಲ್ಪ ಜಾಸ್ತಿ ಆಯ್ತು ಈಗ ಕುಡಿಯೋದು, ಹಾಗೆ. ಹೌದು, ಡೈಲಿ ಕೆಲಸ ಇರ್ತದೆ. ಈಗ ಇನ್ನು ಕೆಲಸ ಆಗಬೇಕು, ಖಾಲಿ ನಾಷ್ಟ, ಕಾಫಿ ನಾಷ್ಟ ಅಷ್ಟೇ ಆದದ್ದು. ಮತ್ತೆ ಪಾತ್ರೆ ತೊಳೆಯೋದು. ಇನ್ನು ಯುಗಾದಿಗೆ ಅದು ಅಮ್ಮನ ಮನೆ ಅಲ್ಲಿ, ಇವತ್ತು ಯುಗಾದಿಗೆ ಅಮ್ಮನ ಮನೆಯಲ್ಲಿ ಅಡಿಗೆ. ಈಗ ಅಮ್ಮನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ಬೇಕು. ವಿಕ್ಸ್ ತಗೊಳ್ಳಿ, ಕಿಚ್ ಕಿಚ್ ದೂರಗೊಳಿಸಿ. ಎಂತ ಯಾವ ವಿಕ್ಸ್ ಹಚ್ಚಿದ್ರು ಹಾಗೆಯೇ. ಮದ್ದಿಗೆ ಹೋಗಿದ್ದೆ, ಈಗ ಮದ್ದುಂಟು, ಹೀಗೆ ತಗೊಳ್ಬೇಕು ಹಾಗೆ. ಚಹಾ ಕುಡಿದ ನಂತರ ಇದು ನಾಷ್ಟ ಅರ್ಧ ಮಾಡ್ತಾ ಇದ್ದೇನಲ್ಲ, ನಂತರ ಕಿಚ್ ಕಿಚ್ ದೂರಗೊಳಿಸಿ. ಹೌದು, ಕಿಚ್ಚ ದೂರಗೊಳಿಸಿ.
ಅಯ್ಯೋ, ಎಂತ ಮಾಡುವ, ಅದ್ರ ಜೊತೆಗೆ ತಲೆನೋವು ಎಲ್ಲ ಒಟ್ಟಿಗೆ ಆಗಿದೆ ಈಗ. ಈಗ ಇನ್ನು ನೆಕ್ಸ್ಟ್ ವಾರದಲ್ಲಿ ಒಂದು ಮದುವೆ ಉಂಟು ನಮ್ಮದು ಸಂಬಂಧದ್ದು ರಿಲೇಷನಲ್ಲಿ, ಅದರದ್ದು ಗೌಜಿ ಆಯಿತು. ಮತ್ತು ನಮ್ಮ ಊರಿನಲ್ಲಿ ಇದು ಬ್ರಹ್ಮಕಲಶ, ಅದರದ್ದು ಗೌಜಿ ಆಯಿತು. ಇನ್ನೂ ಕೆಲವೊಂದು ಸಲ ಲೈವ್ ಡೌಟು, ಕೆಲವೊಂದು ದಿನ ಮದುವೆಗೆಲ್ಲ ಹೋದರೆ ಎಲ್ಲಿ ಲೈವ್ ಮಾಡಲಿಕ್ಕೆ ಆಗ್ತದೆ. ಅತ್ತೆ ಅಮ್ಮನ ಊರು ಯಾವುದು? ಅಮ್ಮನ ಊರು ಇದೆಯಾ? ನಾನು ನನ್ನ ಗಂಡನ ಊರು ಗುಜರಾತ್. ನಾನು ಇದೇ ಊರಲ್ಲಿರೋದು, ಅಮ್ಮನ ಮನೆಯಲ್ಲಿರೋದು ನಾನು. ಆದರೆ ಬೇರೆ ಇದರಲ್ಲಿದ್ದೇನೆ, ಸೆಕೆಂಡ್ ಫ್ಲೋರಲ್ಲಿದ್ದೇನೆ. ನನ್ನ ಗಂಡ ಇಲ್ಲಿ ಕೆಲಸಕ್ಕಿರೋದು, ಇಲ್ಲಿ ಕೆಲಸ. ನಾವು 10 ವರ್ಷ ಆಯಿತು ಇಲ್ಲಿಗೆ ಬಂದು, 13 ವರ್ಷ ಆಯಿತು ಅವರಿಗೆ ಇಲ್ಲಿ ಕೆಲಸ ಆಗಿ. ಅಂದರೆ ಡ್ರೈವರ್ ಕೆಲಸ ಹಾಗೆ. ಟೂ ಮದುವೆಗೆ ಬನ್ನಿ. ಯಾರ ಮದುವೆ? ಟೂ ಮದುವೆಗೆ ಬನ್ನಿ. ಗುಜರಾತ್, ಹೌದು, ಗಂಡನ ಮನೆ ಗುಜರಾತ್ ನಂದು. ಅವರ ಅಮ್ಮ ಅಕ್ಕನವರೆಲ್ಲ ಅಲ್ಲಿ ಇರೋದು. ನಾವು ವರ್ಷ ಹೋಗ್ತೇವೆ, ವರ್ಷ ಮೇಗೆ ಹೋಗ್ತೇವೆ. ನಾವು ಈ ವರ್ಷ ಕ್ಯಾನ್ಸಲ್ ಮಾಡಿದೆವು, ಬೇಡ ಅಂತ. ಹಾಗೆ ಈ ವರ್ಷ ಮನಸ್ಸಿಲ್ಲ ತುಂಬ. ಹೋದ ವರ್ಷಲೇ ಬರುವಾಗ ತುಂಬ ಬೇಜಾರಲ್ಲಿ ಬಂದದ್ದು. ಹೋದ ವರ್ಷ ನಾನು ಗುಜರಾತ್ಗೆ ಹೋಗಿದ್ದೆ, ನನ್ನ ತಂಗಿ ಬಾಂಬೆಗೆ ಹೋಗಿದ್ಲು, ನನ್ನ ತಮ್ಮ ಶಬರಿಮಲೆಗೆ ಹೋಗಿದ್ದ. ಹಾಗೆ ನನ್ನ ತಮ್ಮ ಶಬರಿಮಲೆಗೆ ಹೋದವ, ಅವನು ಹಾರ್ಟ್ ಅಟ್ಯಾಕ್ ಆಗಿದೆ ಅಲ್ಲಿ. ನಾವು ಅವನದು ಸಾವಿನ ಸುದ್ದಿ ಕೇಳಿ ನಾವು ಅಲ್ಲಿಂದ ಬಂದದ್ದು. ಬರುವಾಗ ನಮಗೆ ಅದು ಖುಷಿ ಇರಲಿಲ್ಲ. ಹಾಗೆ ಈ ವರ್ಷ ಹೋಗುವ ಪ್ಲ್ಯಾನೇ ಇಲ್ಲ, ಅಲ್ಲಿಗೆ ಹೋಗುವ ಪ್ಲ್ಯಾನೇ ಮಾಡಲಿಲ್ಲ ಈ ವರ್ಷ. ಬೇಡ ಅಂತ, ಸ್ವಲ್ಪ ಬೇಜಾರಲ್ಲಿದ್ದೇವಲ್ಲ, ಹಾಗೆ ಬೇಡ ಅಂತ. ಇನ್ನೇ ನಾನು ಗುಜರಾತ್, ನಿನಗೆ ಅಲ್ಲಿದ್ದು ಆಗ್ಲಿಕ್ಕಿಲ್ವಾ 17? ಅಲ್ಲಿ ವೈಟ್ ರೈಸ್ ಎಲ್ಲ. ನೀವು ವೈಟ್ ರೈಸ್ ಅಲ್ಲ ತಿನ್ನೋದು? ಶ್ರೀಮತಿ ರಾಧಮ್ಮ ಅಂತ ಬಂದರು. ಹಾಯ್ ರಾಧಾ ಸಿಸ್, ವೆಲ್ಕಮ್ ಟು ಮೈ ಲೈವ್. ರಾಧಮ್ಮ ಅತ್ತೆ ಅಂತ. ರಾಧಮ್ಮದು ಗುರ್ತುಂಟಾ? TV17. ರಾಧಮ್ಮ ಅತ್ತೆ ತಿನ್ನು ನೀವು. TV17 ನನಗೆ ಅವರದು ಬರೆದಿದ್ರಲ್ಲ, ಅದು ಅರ್ಥ ಆಗುದಿಲ್ವ? TV17 ಎಂತ ಬರೆದಿದ್ದಾರೆ ಅವರು, ನಿಮಗೆ ಅರ್ಥ ಆಗ್ತದಾ? TV17 ನಿಮ್ದು ಹೆಸರೆಂತ? ರಾಧಮ್ಮ ಅವರೇ, ಕಾಫಿ ಆಯ್ತಾ ನಿಮ್ಮದು? ಅತ್ತೆ ಸಾರಿ. ಯಾಕೆ ಸಾರಿ? ನನಗೆ ಅರ್ಥ ಆಗುತ್ತೆ ತೆಲುಗು. ಅದು ಹೌದಾ? ಅರ್ಥ ಆಗ್ತದೆ, ನನಗೆ ಅರ್ಥ ಆಗೋದಿಲ್ಲವಾ TV17. ಕಾಫಿ ಆಯ್ತಾ? ನನಗೆ ಅರ್ಥ ಆಗ್ತದೆ. ನೀನು ಉತ್ತರ ಕೊಡ ಆಯ್ತಾ? ಹಾಯ್ ರಾಧಮ್ಮ ಅವರೇ, ನನಗೆ ಅದು ನಿಮ್ಮದು ಭಾಷೆ ಅರ್ಥ ಆಗೋದಿಲ್ಲ ನನಗೆ. ಅದು ನೀವು ಸಪೋರ್ಟ್ ಮಾಡ್ಬೋದು. TV17ಗೆ ಗೊತ್ತುಂಟಂತೆ ನಿಮ್ಮದು ಭಾಷೆ. ನನಗೆ ನಿಮ್ಮದು ಭಾಷೆ ಬರೋದಿಲ್ಲ, ನೀವು ಸಪೋರ್ಟ್ ಮಾಡ್ಬೋದು, ಕನೆಕ್ಟ್ ಆಗ್ಬೋದು ನೀವು. ತಿನ್ನಿ ಆಯ್ತು ಅಂತ ಕೇಳಿದ್ದ. ನಂದು ತಿಂಡಿ ಆಯ್ತು ಅಂತ ಕೇಳ್ತಾ ಇದ್ದಾರಾ TV17? ಎಂತ ಕೇಳ್ತಾ ಇದ್ದಾರೆ ಅವರು? ನಂದಾಯ್ತು ಟಿಫಿನ್, ನಿಮ್ದಾಯ್ತಾ ರಾಧಮ್ಮ ಅವರೇ? ಎಂತ ತಿಂಡಿ, ಎಂತ ಸ್ಪೆಷಲ್ ಇವತ್ತು ನಿಮಗೆ? ರಾಧಮ್ಮ ಅತ್ತೆ ಬಾಗುಣಾವು, ನೀವು ಎಲ್ಲ ಉಣಾವು. ರಾಧಮ್ಮ ಅತ್ತೆ ಬಾಗುಣಾನು, ನೀವು ಎಲ್ಲ ಉಣಾವು ಅಲ್ಲಾಡು ಕಸಂಬಲಿ. ನನಗೆ ಅದು ಅರ್ಥ ಆಗೋದಿಲ್ಲ. 17 ಅರ್ಥ ಆಗೋದಿಲ್ಲ. ರಾಧಮ್ಮ ಅವರೇ, ನೀವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡ್ತೀರಾ? ರಾಧಮ್ಮ ಆಪ್ಕೋ ಇಂಗ್ಲೀಷ್ ಆತಾ ಹೇ? ಮುಜೆ ಯೇ ಭಾಷಾ ನಹಿ ಆತಾ ಹೇ. ಹೌದಾ? ತಿಂದ ಅಂತ ಕೇಳ್ತೀರಾ? ಹೌದೌದು, ನಂದು ಟಿಫಿನ್ ಆಯಿತು. ರಾಧಮ್ಮ ಅತ್ತೆ ಥ್ಯಾಂಕ್ ಯು. ಅಯ್ಯೋ ಅಲ್ಲುಡು ಎಂತದ ಸಿಮೆಂಟ್.
ನನಗೆ ಅರ್ಥ ಆಗುದಿಲ್ಲ. ಅತ್ತೆ ನನಗೋಸ್ಕರ ಬಂದಿದ್ದಾರಂತೆ ಶ್ರೀ ಹೌದಾ? ನಿನ್ನ ನೋಡಿ ಬಂದದ್ದ ಅಂತಲ್ಲ ಅವರು. ನಾನು ಜಂಪು ಅಲ್ಲುಂಡು ಎಂತ ಅದು ಅರ್ಥ ಆಗಲಿಲ್ಲ ನನಗೆ. ರಾಧಮಾತೆ ಓಕೆ ಅಂತ ಹೇಳ್ತಾ ಇದ್ದಾರೆ. ಎಂತಂತೆ TV17? ಅವ್ರು ನಗಾಡ್ತಾ ಇದ್ದಾರೆ TV17. ನನಗೆ ಗೊತ್ತಾಗುದಿಲ್ಲ ಎಂತ ಅಂತ. ಲಕ್ಷ್ಮೀ ಬಾರಮ್ಮ ಅಳಿಯ ಅಂತ. ಓ ಅಳಿಯ, ಎಲ್ಲರದು ಅಳಿಯ ಅಲ್ಲ, ಎಲ್ಲರದು ಮನೆಯ ಅಳಿಯ ನಮ್ಮ TV17. ನಿಮ್ದು ಹೆಸರು ಎಂತ ಹೇಳಿ? ನೀನು ಹೆಸರು ಹೇಳಲಿಲ್ಲ. TV17 ಅಳಿಯನದು ಹೆಸರು ಗೊತ್ತಾಗಬೇಕಲ್ಲ ನಮಗೆ ಅತ್ತೆಯವರಿಗೆಲ್ಲ. ನಾನು ಜಂಪ್ ಅಂತ ಹೇಳುತ್ತಿದ್ದಾರೆ. ಹೌದಾ, ನೀವು ಜಂಪ್ ಆದದ್ದು ಅಲ್ಲಿಂದ? ಹಾ, ಹೌದೌದು. ಓ, ಅವರು ಈ ಅತ್ತೆಯ ಮನೆಗೆ ಬಂದದ್ದಲ್ವಾ 17? ಜಂಪ್ ಆಗಿ ಇಲ್ಲಿಗೆ ಬಂದದ್ದಲ್ಲ? ಮೈ ನೇಮ್ ಈಸ್ ಶಿವ. ಹೌದಾ, ಶಿವವಾ? ಓಕೆ ಓಕೆ, ತುಂಬ ಚಂದ ಉಂಟು ಹೆಸರು. ಓಂ ನಮಃ ಶಿವಾಯ. ಹೌದು ಅಂತ ಹೇಳ್ತಾ ಇದ್ದಾರೆ. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ, ಬೆಳ್ಳಿಯ ಮೋಡದ ಅಲೆಗಳ ನಡುವೆ ಚಂದಿರ ನಗುತ್ತಿಹನೇ, ಬೆಳ್ಳಿಯ ಮೋಡದ ಅಲೆಗಳ ನಡುವೆ ಚಂದಿರ ನಗುತ್ತಿಹನೇ, ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ. ವಾವ್, ಸೂಪರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ರಾಧಮ್ಮ, ಥ್ಯಾಂಕ್ ಯು ಸೋ ಮಚ್. ಇಲ್ಲ 17 ಶಬರಿಮಲೆಗೆ ಹೋದವರು ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದಲ್ಲ ಅಲ್ಲಿಯೇ. ಅವನು ಮತ್ತೆ ಅಂದರೆ ಅವನು ಮತ್ತೆ ನಮಗೆ ಶವವಾಗಿಯೇ ಬಂದದ್ದು ಅವನು. ಹಾಗೆ ನಾನು ಗುಜರಾತಲ್ಲಿ, ತಂಗಿ ಬಾಂಬೆಯಲ್ಲಿ. ಅವನು ಅಲ್ಲಿಂದ ಆ್ಯಂಬುಲೆನ್ಸಲ್ಲಿ ಬರುದು. ಅವನನ್ನು ಅಂದರೆ ಕರ್ಕೊಂಡು ಬರೋದು ಅವರನ್ನು. ಹಾಗೆ ತುಂಬ ಅಂದರೆ ತುಂಬ, ಹೋದ ಸಲ ನಾವು ಹೋದ ತುಂಬ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ದುಃಖ. ಅದು ಹೇಳುವಾಗಲೇ ದುಃಖ ಆಗ್ತದೆ. ಹಾಗೆ ಅದಕ್ಕೆ ಈ ವರ್ಷ ಯಾವುದು ಪ್ಲ್ಯಾನ್ ಮಾಡಲಿಲ್ಲ ಎಲ್ಲಿಗೆ ಹೋಗುದು. ಈ ವರ್ಷ ಆದಷ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ಬರೋದು ಅಷ್ಟೇ. ಇಲ್ಲವ ಇಲ್ಲ 17 ಹಾಗೆಲ್ಲ ಹೇಳ್ಬೇಡ. ಅದು ನಮ್ಮದು ಅದು ದುಃಖ ಎಲ್ಲರಿಗೂ ಇರ್ತದೆ. ಅದು ನಾವು ಒಮ್ಮೊಮ್ಮೆ ಅದು ಮಾತಾಡಲಿಕ್ಕೆ ಹೋಗಿದ್ರೆ ಮತ್ತೆ ದುಃಖವೇ ಆಗೋದು. ಅದಕ್ಕೆ ನಾನು ಮಾತಾಡೋದಿಲ್ಲ. ಅದಕ್ಕೆ ಸ್ವಲ್ಪ ಖುಷಿಯಾಗಿರಲಿಕ್ಕೆ ಟ್ರೈ ಮಾಡೋದು. ಹಾಗೆ ಎಲ್ಲರ ಹತ್ರ ಖುಷಿಯಾಗಿ ಮಾತಾಡೋದು ಅಷ್ಟೇ. ಅದು ನಮಗೆ ಜೀವನ ಪೂರ್ತಿ ಇರ್ತದೆ ಆ ದುಃಖ. ಕಾಲೇಜಿಗೆ ಗೊತ್ತಾಗ್ಲಿಲ್ವಾ TV17? ಅದು ಮರೀಲಿಕ್ಕೆ ಆಗೋದಿಲ್ಲ ಅದಕ್ಕೂ. ಹಾಗೆ ಹೌದು, ನನಗೆ ತಮ್ಮ ಒಬ್ಬ, ಮತ್ತು ಸಂಧ್ಯಾ ಶರತ್ ಅಂತ ಬರ್ತಾರಲ್ಲ, ಅವಳು ನನ್ನ ತಂಗಿ. ತಮ್ಮ ಒಬ್ಬ ಇದ್ದದ್ದು ನನಗೆ. ನಾನು, ನಂತರ ತಮ್ಮ, ನಂತರ ನನ್ನ ತಂಗಿ ಸಂಧ್ಯಾ. ಆನಂದ್ ಪಾಟೀಲ್ ಅವ್ರು ಬಂದರು ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಆನಂದ್ ಪಾಟೀಲ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಮತ್ತೆ ಸಾರಿ, ಇಲ್ಲ ಅದು ಸ್ವಲ್ಪ ಬೇಜಾರಾಗ್ತದೆ. ಅದು ವಿಷಯ ತೆಗೆದುವಾಗ ತುಂಬ ಬೇಜಾರಾಗ್ತದೆ. ಹಾಗೆ ನೆನಪು ಹೋಗಲಿಲ್ಲ ಅಲ್ಲ ಇನ್ನು ಕೂಡ. ಹಾಗೆ ಗುಡ್ ಮಾರ್ನಿಂಗ್ ಆನಂದ್ ಪಾಟೀಲ್, ಗುಡ್ ಮಾರ್ನಿಂಗ್.
ಟಿ ವಿ ಸೆವೆನ್ ಖುಷಿಯಾಗಿ ಇರು ಅತ್ತೆ. ಓಕೆ ಓಕೆ 17 ಖಂಡಿತ ಖುಷಿಯಾಗಿರ್ತೇನೆ. ಆದರೆ ಸ್ವಲ್ಪ ಅದನ್ನೆಲ್ಲ ಮರಿಬೇಕಲ್ಲ, ಅದು ಸ್ವಲ್ಪ ಟೈಮ್ ತಾಗ್ತದೆ, ಯಾಕಂದರೆ ನಮ್ಮದು ಜೀವಕ್ಕೆ ಜೀವವಾದದ್ದು ಓದೋದಲ್ಲ ಹಾಗೆ. ಮನಸ್ಸಿನಲ್ಲಿ ತುಂಬ ನೋವಿದ್ದು ನನಗಂತ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅತ್ತೆ, ದೇವರು ಒಳ್ಳೇದು ಮಾಡಿ. ಓಕೆ ಓಕೆ ಅತ್ತೆ ಮಾತಾಡು ಅಂತ ಹೇಳ್ತೀವಿ. ಟಿ ವಿ 17 ನಾನೀಗ ಲೈವ್ ಎಂಡ್ ಮಾಡ್ತೇನೆ, ಮತ್ತೆ ಸಂಜೆ ಸಿಗುವ. ಓಕೆ, ಇಲ್ಲವಾ ಹಾಗೇನಿಲ್ಲ, ಅದೆಲ್ಲ ಇರ್ತದಲ್ಲ. ಮನುಷ್ಯ ಅಂದ್ರ ಮೇಲೆ, ಮನುಷ್ಯ ಅಂತ ಹುಟ್ಟಿದ ಮೇಲೆ ಸುಖ ದುಃಖ ನೋವು ನಲಿವು ಎಲ್ಲ ಇರ್ತದೆ. ಅದು ನಮಗೆ ಸಮಾನವಾಗಿ ಸಿಗ್ತದೆ, ಗೊತ್ತಾಯ್ತಾ. ಹಾಗೆ ಅದು ಒಂದು ಸಮಯ ನೋವು ಇರ್ತದೆ, ನೋವು ಕೆಲವೊಂದು ಸಲ ನೋವು ಅದು ವರ್ಷಗಟ್ಟಲೆ ಇರ್ತದೆ, ಅದನ್ನು ಮರಿಲಿಕ್ಕೆ ಆಗುದಿಲ್ಲ. ಹಾಗೆ ಸುಖ ಬರ್ತದೆ, ಆದರೆ ಅದರೊಟ್ಟಿಗೆ ನೋವು ಇರ್ತದಲ್ಲ, ಅದು ಯಾವಾಗಲೂ ಇರ್ತದೆ ಹಾಗೆ. ಓಕೆ ಓಕೆ ಬಾಯ್. ಲೈವಿಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಂಜೆ 5 ಗಂಟೆಗೆ ಲೈವ್ ಇದೆ, ಬಂದು ಸಪೋರ್ಟ್ ಮಾಡಿ. ಬಾಯ್ ಬಾಯ್ ಟಿ ವಿ 17, ಬಾಯ್ ರಾಧಮ್ಮ, ಬಾಯ್ ಆನಂದ್ ಪಾಟೀಲ್ ಜಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಬಾಯ್ ಅತ್ತೆ, ಟೇಕ್ ಕೇರ್. ಓಕೆ ಓಕೆ ಥ್ಯಾಂಕ್ ಯು ಟಿ ವಿ 17. ಸಂಜೆ ಬಾ ಆಯಿತಾ, ಸಂಜೆ ಬಂದು ಸಪೋರ್ಟ್ ಮಾಡು ಆಯಿತಾ. ಬಾಯ್. ಓಕೆ ಬಾಯ್.